ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮುಂದಿನ 30 ವರ್ಷಗಳ ಅಗತ್ಯತೆಯನ್ನು ಪರಿಗಣಿಸಿ ಎಡಿಪಿ ನೆರವಿನ ಕ್ಲಿಮಿಪ್ ಜಲಸಿರಿ ಯೋಜನೆಯಡಿ 24x7 ಕುಡಿಯುವ ನೀರು ಸರಬರಾಜು ವ್ಯವಸ್ಥೆಯನ್ನು ಅನುಷ್ಠಾನಗೊಳಿಸಲಾಗುವುದೆಂದು ಮಂಗಳೂರು ಮಹಾನಗರ ಪಾಲಿಕೆ ಆಯುಕ್ತರಾದ ಶಾನಡಿ ಅಜಿತ್ ಕುಮಾರ್ ಹೆಗ್ಡೆ ಹೇಳಿದರು. ಅವರು ಮಂಗಳೂರಿನ ಮಹಾನಗರ ಪಾಲಿಕೆ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಮಂಗಳೂರು ಮಹಾನಗರಕ್ಕೆ 24x7 ನೀರು ಸರಬರಾಜು ವ್ಯವಸ್ಥೆಯ ವಿತರಣಾ ಜಾಲದ ಬಲಪಡಿಸುವಿಕೆ ಮತ್ತು 8 ವರ್ಷಗಳ ಅವಧಿಗೆ ಕಾರ್ಯಾಚರಣೆ ಮತ್ತು ನಿರ್ವಹಣೆ ಒಳಗೊಂಡ ಕಾಮಗಾರಿ ಇದಾಗಿದೆ. ಈ ಕಾಮಗಾರಿಯನ್ನು ನಿರ್ವಹಿಸಲು ಸುಯೇಜ್ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ನ ಸುಯೇಜ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಡಿಆರ್ಎಸ್ ಇನ್ಫ್ರಾಟೆಕ್ ಪ್ರೈವೇಟ್ ಲಿಮಿಟೆಡ್ನವರು ಗುತ್ತಿಗೆ ಪಡೆದುಕೊಂಡಿದ್ದಾರೆ. ಪ್ರಾರಂಭಿಕ ಹಂತವಾಗಿ ನೀರಿನ ಸರಬರಾಜು ಪ್ರಮಾಣವನ್ನು ತಿಳಿಯಲು ನಗರದ ವಸತಿ ಗೃಹ, ವಾಣಿಜ್ಯ, ಹೋಟೆಲ್ಗಳು, ಶಿಕ್ಷಣ ಸಂಸ್ಥೆಗಳು, ಹಾಸ್ಟೆಲ್ಗಳು, ಚಿತ್ರಮಂದಿರ, ಆಸ್ಪತ್ರೆಗಳು, ಕೈಗಾರಿಕೆಗಳು, ಸರ್ಕಾರಿ ಮತ್ತು ಖಾಸಗಿ ಕಚೇರಿಗಳು, ಬ್ಯಾಂಕ್ಗಳು ಮುಂತಾದ ಎಲ್ಲ ತರಹದ ನೀರು ಬಳಕೆ ಮಾಡುವ ಕಟ್ಟಡಗಳ ಜನಸಂಖ್ಯೆ, ನೀರಿನ ಮೀಟರ್ ಸಂಖ್ಯೆ, ವಿದ್ಯುತ್ ಶಕ್ತಿಯ ಆರ್ಆರ್ ಸಂಖ್ಯೆ, ಕಟ್ಟಡದ ಭಾವಚಿತ್ರ, ಇತರ ಮಾಹಿತಿಗಳನ್ನು ಡಿಜಿಟಲೀಕರಣದ ವ್ಯವಸ್ಥೆಯ ಮೂಲಕ ಸಂಗ್ರಹಿಸಲಾಗುವುದು. ಸಾರ್ವಜನಿಕರು ಕೆಯುಐಡಿಎಫ್ಸಿ ಕಚೇರಿಯ ಗುರುತಿನ ಚೀಟಿ ಹೊಂದಿರುವ ಸುಯೇಜ್ ಕಂಪನಿಯ ನೌಕರರು, ಸಿಬ್ಬಂದಿ ತಮ್ಮನ್ನು ಸಂಪರ್ಕಿಸಿದಾಗ ತಪ್ಪದೇ ವಿವರಗಳನ್ನು ನೀಡಬೇಕು ಎಂದು ಹೇಳಿದರು. ಈಗ ನಾವು ಸುಯೇಜ್ ಎನ್ನುವಂತಹ ಕಂಪನಿಯೊಟ್ಟಿಗೆ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದೇವೆ. 3 ವರ್ಷ ಅದು ಪ್ರಾಜೆಕ್ಟ್ನ ಪೀರಿಯಡ್ ಇರ್ತದೆ. ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ 3 ವರ್ಷ ಬೇಕು ಮತ್ತು 8 ವರ್ಷದ ಮೇಂಟೆನೆನ್ಸ್ ಇರ್ತದೆ. O&M ಕಾಂಟ್ರಾಕ್ಟ್ ಕೂಡ ಅದೇ ಕಂಪನಿಯೊಟ್ಟಿಗೆ ಇರ್ತದೆ. 792 crores ಪ್ರಾಜೆಕ್ಟ್ ಕಾಸ್ಟ್. ಇದ್ರ ಬಗ್ಗೆ ಹೇಳಿದ್ದೇನೆ. ಇದ್ರ ಬಗ್ಗೆ ನಾನು ನಿಮಗೆ ಹ್ಯಾಂಡ್ಔಟ್ಸ್ ಕೂಡ ಕೊಡ್ತಾ ಇದ್ದೇನೆ. ಈಗ ಕಂಪನಿಯವರು ಸರ್ವೆ ಪ್ರಾರಂಭ ಮಾಡಿದ್ದಾರೆ. ಇಡೀ ಮಂಗಳೂರು ನಗರದಲ್ಲಿ ಅವರು ಮನೆ ಮನೆಗೆ ಹೋಗಿ ಒಂದು ಸರ್ವೆ ಪ್ರಾರಂಭ ಮಾಡಿದ್ದಾರೆ. ಈ ಸರ್ವೆ ಹಂತದಲ್ಲಿ ಕೆಲವರು ಮಾಹಿತಿಯನ್ನು ಕೊಡಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ನಮ್ಮ ಸುಯೇಜ್ ಕಂಪನಿಯವರಿಗೆ KUIDFನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಥವಾ ಡೆಪ್ಟಿ ಪ್ರಾಜೆಕ್ಟ್ ಡೈರೆಕ್ಟ್ರು ಒಂದು ಐಡೆಂಟಿಟಿ ಕಾರ್ಡ್ ಕೊಡ್ತಾರೆ. ಅವರ ಹೆಸರು ಮತ್ತು ಅವರ ಉದ್ದೇಶ ಅದರಲ್ಲಿರ್ತದೆ, ವಿತ್ ಫೋಟೋ ಐಡೆಂಟಿಟಿ ಕಾರ್ಡ್. ಆ ಐಡೆಂಟಿಟಿ ಕಾರ್ಡ್ನೊಟ್ಟಿಗೆ ನಾವು ಮತ್ತು ಲೋಕಲ್ ಕಾರ್ಪೊರೇಟ್ಗಳೊಟ್ಟಿಗೆ ಕೂಡ ಕೋಆರ್ಡಿನೇಟ್ ಮಾಡಲಿಕ್ಕೆ ಅವ್ರಿಗೆ ಹೇಳ್ತೇವೆ. ಆ ಐಡೆಂಟಿಟಿ ಕಾರ್ಡ್ನೊಟ್ಟಿಗೆ ಯಾರು ಬರ್ತಾರೆ ಅವ್ರಿಗೇನು ಮಾಹಿತಿಯನ್ನು ಕೇಳ್ತಾರೆ ಅದನ್ನು ನಿಖರವಾದ ಮಾಹಿತಿಯನ್ನು ಮಂಗಳೂರಿನ ಜನತೆ ಸರ್ವೆ ಮಾಡುವವರಿಗೆ ಕೊಡಬೇಕು. ಯಾಕಂದರೆ ಈ ಸಂದರ್ಭ ಅಧಿಕಾರಿಗಳಾದ ರವಿಶಂಕರ್, ಮಂಜುನಾಥಯ್ಯ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, V4 News 24/7 ಮಂಗಳೂರು.